Sun Premium Super Singer, title sponsored by Sun Premium Refined Sunflower Oil, powered by Santosh Rice Mills 2-star boiled rice. Shining partner Shashi Soap, co-sponsored by Rohan Corporation. ಆರೋಗ್ಯದ ಭರವಸೆ ಅಮೃತ್ ನೋನೆ, ಪೂರ್ಣಿಮಾ ಸಿಲ್ಕ್ಸ್ ಕಾರ್ಕಳ, ಶಕುಂತಲಾ ಹರ್ಬಲ್ ಹೇರ್ ಟೋನ್, ಪ್ರೈಮ್ ಮಸಾಲಾಸ್, ಶ್ರೀನಿವಾಸ್ ಹಾಸ್ಪಿಟಲ್, a unit of Srinivas Institute of Medical Science, Mukka, Mangalore, ಸ್ಮರಣಿಕಾ ಕಲ್ಸಂಕ ಉಡುಪಿ, ಅಕ್ಷಯ ಕಿಚನ್ ಎಕ್ವಿಪ್ಮೆಂಟ್ಸ್, ಸಿಟಾಡೆಲ್ ಡೆವಲಪರ್ಸ್. ಹಲೋ, ನಮಸ್ಕಾರ, ವಣಕಮ್ ಆ್ಯಂಡ್ ವೆಲ್ಕಮ್ ಟು ನಿಮ್ಮ ಪ್ರೀತಿಯ ಕಾರ್ಯಕ್ರಮ ದ್ಯಾಟ್ ಈಸ್ ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಸೂಪರ್ ಸಿಂಗರ್ ಪವರ್ಡ್ ಬೈ ಸಂತೋಷ್ 2-star ಬಾಯ್ಲ್ಡ್ ರೈಸ್. ಸೊ ಶೋಕ್ ಏನೊಂದು ಪುನಂಜನ ಅದನ್ನ ತೂ ಒಂದು ಪುನಂಜನ ಮಾತ ಅಣ್ಣನಾಗ್ಲಿಗೆ ಅಕ್ಕನಾಗ್ಲಿಗೆ ಅಮ್ಮನಾಗ್ಲಿಗೆ ಆಂಟಿನಾಗ್ಲಿಗೆ ಅಂಕಲ್ನಾಗ್ಲಿಗೆ ಅಜ್ಜನಾಗ್ಲಿಗೆ ದೊಡಪ ದೊಡಮ ಚಿಕ್ಕಮ್ಮ ಮಣ್ಣಾಗ್ಲಿ ಎಲ್ಲಿ ಆಗ್ಲಿ ಇಲ್ಲದಾಗ್ಲಿ ಬರೀತಿಲ್ಲದಾಗ್ಲಿ ಮಾತಾಡಗ್ಲ. ವೆಲ್ಕಮ್ ಟು ದ ಶೋ. ಓಕೆ, ಈ ಕಾರ್ಯಕ್ರಮದ ಅಂದ ಇನ್ನಷ್ಟು ಅಂದವಾಗಿ ಕಾಣಬೇಕು ಅಂತಂದ್ರೆ ಅದಕ್ಕೆ ಕಾರಣೀಭೂತರು ನಮ್ಮ ಈ ಒಂದು ಕಾರ್ಯಕ್ರಮದ ಜಡ್ಜಸ್ ಅಂತ ಹೇಳೋದಕ್ಕೆ ತುಂಬಾ ಖುಷಿ ಆಗುತ್ತೆ. ಯಾಕೆ ಅಂತಂದರೆ ಒಬ್ಬರಲ್ಲ ಇಬ್ಬರಲ್ಲ 4 ಜನ 4 ರೀತಿಯಲ್ಲಿ ಸಾಧನೆ ಮಾಡಿದಂಥವ್ರು, ಆದರೆ ಮಾಡಿರುವಂತಹ ಕ್ಷೇತ್ರ ಅದು ಸಂಗೀತ. ಸೊ ಹಾಗಾಗಿ ನಮ್ಮ ಜೊತೆ ಇರುವಂತಹ ಜಡ್ಜಸ್ಗಳನ್ನು ವೆಲ್ಕಮ್ ಮಾಡುವಂತಹ ಸಮಯ. ಮೊದಲನೇದಾಗಿ ಈ ಒಂದು ಕಾರ್ಯಕ್ರಮದ ಗಿಟಾರ್ ಅಂತ ಹೇಳಿದಾಗ ನಮಗೆ ಕರಾವಳಿ ಕರ್ನಾಟಕದವರಿಗೆ ಟಕ್ ಅಂತ ನೆನಪಿಗೆ ಬರೋದು ಒಂದು ಹೆಸರು, ದ್ಯಾಟ್ ಈಸ್ ರಾಜ್ಗೋಪಾಲ್ ಅನ್ನೋಂಥವ್ರು. ಯಾವುದೇ ದೊಡ್ಡ ವೇದಿಕೆ ಇರಲಿ ಅಲ್ಲಿ ಅವರು ಗಿಟಾರ್ ಹಿಡ್ಕೊಂಡು ಡೆಫಿನೆಟ್ಲಿ ಇರ್ತಾರೆ. ಸೊ ರಾಜ್ಗೋಪಾಲ್ ಸರ್, ವೆಲ್ಕಮ್ ಟು ದ ಶೋ. ಥ್ಯಾಂಕ್ ಯು ಸೋ ಮಚ್ ನಮ್ಮ ಜೊತೆ ಇರೋದಕ್ಕೆ. ಅದೇ ರೀತಿ ಕತ್ರಿ ಮಣಿಕಾಂತ್ ಅವರಿಗೆ ಆತ್ಮೀಯವಾಗಿರುವಂಥ ಸ್ವಾಗತ. ವೆಲ್ಕಮ್ ಟು ದ ಶೋ ಸರ್, ಥ್ಯಾಂಕ್ ಯು. ಸೊ 5 ಭಾಷೆಗಳಲ್ಲಿ ಸಂಗೀತ ನಿರ್ದೇಶನ ಅಂದರೆ ಅದು ಎಷ್ಟು ಅದ್ಭುತವಾಗಿರುವಂತಹ ಸಾಧನೆ ಅಲ್ವಾ. ಅದೇ ರೀತಿ ಇಬ್ಬರು ಮಹಾ ಜಡ್ಜ್ ಇದ್ದಾರೆ, ಮಹಾಗುರುಗಳಿದ್ದಾರೆ. ಸೊ ಅವರನ್ನು ವೆಲ್ಕಮ್ ಮಾಡುವಂತಹ ಸಮಯ. ಒಬ್ಬರ ಬಗ್ಗೆ ಹೇಳೋದೇ ಕಷ್ಟ, ಹೇಳೋದಕ್ಕೆ ಕುಳಿತರೆ ಡೆಫಿನೆಟ್ಲಿ ಒಂದು 3 ಎಪಿಸೋಡ್ ಹೋಗುತ್ತೆ ಅವ್ರು ಏನೆಲ್ಲ ಮಾಡಿದ್ದಾರೆ, ಏನೆಲ್ಲ ವಿಚಾರ ಅಂತ. ದ್ಯಾಟ್ ಇಸ್ ನಾನ್ ಅದು ದ್ಯಾನ್ ವಿ ಮನೋಹರ್ ಸರ್, ವೆಲ್ಕಮ್ ಟು ದ ಶೋ. ಥ್ಯಾಂಕ್ ಯು. ನಮ್ಮ ಪ್ರೀತಿಯ ಗುರು ಕಿರಣ್ ಸರ್, ವೆಲ್ಕಮ್ ಟು ದ ಶೋ. ಆ್ಯಂಡ್ ಇವಾಗ ನಮ್ಮ ಪಕ್ಕದ ಜಿಲ್ಲೆ ಆಗಿರುವಂತಹ ಕಾಸರಗೋಡಿನ ಕುಂಬ್ಳೆಯಿಂದ ಬರುವಂತಹ ಸಂತೋಷ್ ಅವರು ಕಳೆದ ರೌಂಡಲ್ಲಿ ಸಂತೋಷದಿಂದ ಹೋಗಿದ್ರು. ಆ್ಯಂಡ್ ಈ ರೌಂಡಲ್ಲಿ ಯಾವ ರೀತಿಯ ಸಂತೋಷವನ್ನು ಕೊಡ್ತಾರೆ, ಅವ್ರಿಗೆ ಯಾವ ರೀತಿಯ ಸಂತೋಷ ಸಿಗುತ್ತೆ ಕಮೆಂಟ್ಸ್ ಮುಖೇನ. ಸೊ ಅದಕ್ಕೆ ಉತ್ತರ ಕೊಡಬೇಕು ಅಂತಂದರೆ ಅವರು ಸಂತೋಷವಾಗಿ ಇಲ್ಲಿ ಬಂದು ಹಾಡಬೇಕು. ಸೊ ಪ್ಲೀಸ್ ವೆಲ್ಕಮ್ ಸಂತೋಷ್ ಫ್ರಮ್ ಕುಂಬ್ಳೆ. ಬಾಯಿಲ್ಲಿ ಸಂಭವಿಸು ಇಂದೆನ್ನ ಹೃದಯದಲ್ಲಿ ನಿತ್ಯವೂ ಅವತರಿಪ ಸತ್ಯಾವತಾರ. ಬಾಯಿಲ್ಲಿ ಸಂಭವಿಸು ಇಂದೆನ್ನ ಹೃದಯದಲ್ಲಿ ನಿತ್ಯವೂ ಅವತರಿಪ ಸತ್ಯಾವತಾರ. ಮಣ್ಣಾಗಿ ಮರವಾಗಿ ಮಿಗವಾಗಿ ಖಗವಾಗಿ, ಮಣ್ಣಾಗಿ ಮರವಾಗಿ ಮಿಗವಾಗಿ ಖಗವಾಗಿ ಭವಿಸಿ ಹೇ ಭವವಿದೂರ. ನಿತ್ಯವೂ ಅವತರಿಪ ಸತ್ಯಾವತಾರ, ನಿತ್ಯವೂ ಅವತರಿಪ ಸತ್ಯಾವತಾರ. ಬಾಯಿಲ್ಲಿ ಸಂಭವಿಸು ಇಂದೆನ್ನ ಹೃದಯದಲ್ಲಿ ನಿತ್ಯವೂ ಅವತರಿಪ ಸತ್ಯಾವತಾರ. ನಿತ್ಯವೂ ಅವತರಿಪ ಸತ್ಯಾವತಾರ, ನಿತ್ಯವೂ ಅವತರಿಪ ಸತ್ಯಾವತಾರ. ಮಣ್ತನಕ್ಕೆ ಮರತನಕ್ಕೆ ಮಿಗತನಕ್ಕೆ ಖಗತನಕ್ಕೆ, ಮಣ್ತನಕ್ಕೆ ಮರತನಕ್ಕೆ ಮಿಗತನಕ್ಕೆ ಖಗತನಕ್ಕೆ ಮುನ್ನಡೆಗೆ ಕಣ್ಣಾದ ಗುರುವೆ ಬಾರ. ಮೂಡಿ ಬಂದೆನ್ನ ನರರೂಪ ಚೇತನದಿ, ಮೂಡಿ ಬಂದೆನ್ನ ನರರೂಪ ಚೇತನದಿ. ನಾರಾಯಣತ್ವಕ್ಕೆ ದಾರಿ ತೋರ. ನಿತ್ಯವೂ ಅವತರಿಪ ಸತ್ಯಾವತಾರ, ನಿತ್ಯವೂ ಅವತರಿಪ ಸತ್ಯಾವತಾರ. ಬಾಯಿಲ್ಲಿ ಸಂಭವಿಸು ಇಂದೆನ್ನ ಹೃದಯದಲ್ಲಿ ನಿತ್ಯವೂ ಅವತರಿಪ ಸತ್ಯಾವತಾರ, ನಿತ್ಯವೂ
ಅವತರಿಪ ಸತ್ಯಾವತಾರ ನಿತ್ಯವೂ ಅವತರಿಪ ಸತ್ಯಾವತಾರ ಅಲ್ಲಿ ಅರಮನೆಯಲ್ಲಿ ಇಲ್ಲಿ ಕಿರುಮನೆಯಲ್ಲಿ ಅಲ್ಲಿ ಕುರುಪಟ್ಟಿಯಲ್ಲಿ ಇಲ್ಲಿ ಕಿರುಗುಡಿಸಲಲಿ ಅಲ್ಲಿ ಅರಮನೆಯಲ್ಲಿ ಇಲ್ಲಿ ಸೆರೆಮನೆಯಲ್ಲಿ ಅಲ್ಲಿ ಕಿರುಪಟ್ಟಿಯಲ್ಲಿ ಇಲ್ಲಿ ಕುರುಗುಡಿಸಲಲಿ ದೇಶ ದೇಶದಿ ವೇಷ ವೇಷಾಂತರವನಂತು ವಿಶ್ವಸಾರಥಿಯಾಗಿ ಲೀಲಾರತವನಂತೆ ಚೋದಿಸಿರುವೆಯೋ ಸೃಷ್ಟಿಲೋಲ ಚೋದಿಸಿರುವೆಯೋ ಸೃಷ್ಟಿಲೋಲ ಅವತರಿಸುವ 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 ಇಲ್ಲಿ ಇಂದೆನ್ನ ಚೈತ್ಯದಲ್ಲಿ ಅವತರಿಸುವ ಇಲ್ಲಿ ಇಂದೆನ್ನ ಚೈತ್ಯದಲ್ಲಿ ಓ ದಿವ್ಯ ಸಚ್ಚಿದಾನಂದಶೀಲ ಓ ದಿವ್ಯ ಸಚ್ಚಿದಾನಂದಶೀಲ ಓ ದಿವ್ಯ ಸಚ್ಚಿದಾನಂದಶೀಲ ಓ ದಿವ್ಯ ಸಚ್ಚಿದಾನಂದಶೀಲ ಬಾಯಿಲ್ಲಿ ಸಂಭವಿಸು ಇಂದೆನ್ನ ಹೃದಯದಲ್ಲಿ ನಿತ್ಯವೂ ಅವತರಿಪ ಸತ್ಯಾವತಾರ ಬಾಯಿಲ್ಲಿ ಸಂಭವಿಸು ಇಂದೆನ್ನ ಹೃದಯದಲ್ಲಿ ನಿತ್ಯವೂ ಅವತರಿಪ ಸತ್ಯಾವತಾರ ಬಾಯಿಲ್ಲಿ ಸಂಭವಿಸು ಇಂದೆನ್ನ ಹೃದಯದಲ್ಲಿ ನಿತ್ಯವೂ ಅವತರಿಪ ಸತ್ಯಾವತಾರ ಸಂತೋಷ್ ಅವರು ಕುಂಬಳೆಯಿಂದ ಸಂತೋಷವಾಗಿ ಹಾಡೋವಂಥ ಪ್ರಯತ್ನ ಮಾಡಿದ್ದೀರಾ. ಬಟ್ ಸಂತೋಷವಾಗಿ ಹಾಡಬೇಕು ಅಂತಂದ್ರು ಅಲ್ಲಿ ಸೀರಿಯಸ್ ಸಾಂಗ್ ಇದ್ದಿದ್ದಲ್ವ, ನಿಮ್ಮ ಹಾಡಿನ ಒಂದು ಎಕ್ಸ್ಪ್ರೆಷನ್ ಹೆಂಗಿತ್ತು ಅಂದರೆ ಫುಲ್ ಇನ್ವಾಲ್ವ್ ಆಗಿ ಸೀರಿಯಸ್ ಆಗಿ ಆಡ್ತಾ ಇದ್ರಿ. ಮನೇಲಿ ಇಲ್ಲ ಪ್ರಾಕ್ಟೀಸ್ ಮಾತಾಡ್ಲಾಗ ಇರಲ್ಲ ಬತ್ತಿದ್ದು ಒನಸ್ ರೆಡಿ ಮಾಡಿ ಏನೋ ಅನ್ಬಾರ ಅಡ್ಡು ಬಿಡ್ಬಾರ ಬೋಲ್ಯಾರ ಡಿಸ್ಟರ್ಬ್ ಅನ್ಬೋಜಿ ಅಂಚದಲ್ಲಿ ಅನ್ಬಾರ ಊರು ಮಾತ್ರ ಗೊತ್ತಿನ ಒಬ್ಬೆ ಪಾಡೊಂದೇ ಒಪ್ಪಿನ ಅಂದ ಒಣ ಸಾಂಗ್ ಪಡೊಂದು ಪರ ಅದು ಬೇತೆ ವಿಷಯ ಬೊಬ್ಬೆ ಪಾಡೊಂದು ಪರ ಪ್ರಾಕ್ಟೀಸ್ ಮಾಡ್ತಂದೆ ನೆರ್ರಲ್ಲಕ್ ನಾವು ಸಂತೋಷ ಮಾರ ಅರ್ನಿಯ ಪಲಿತ್ತಿನ ಅಂಚದೆ ನೋ ಪ್ರಾಬ್ಲಮ್. ಸೊ ಎಂಚಿನ ಕಮೆಂಟ್ಸ್ ತಿಕ್ಕೊಂಡು ಕೇನ್ಗಬಲೆ ರಾಜಗೋಪಾಲ್ ಸರ್ ಎಂಚಾಂದ್ ಸಂತೋಷ್ ಉರ್ಫ್ ಜೀವನ ಕೈಲಾಶ್ ಕೇರ್ ಚೆನ್ನಾಗಿತ್ತು. ನಿಮ್ಮ ಹೈ ರೇಂಜ್ ನೀಟಾಗಿ ಹೋಗ್ತಾಯಿತ್ತು, ಬಟ್ ಅದೇ ಕಂಪೇರ್ ಮಾಡಿದ್ರೆ ಲೋವರ್ ನೋಟ್ಸ್ ಅಷ್ಟು ಕ್ಲಿಯರ್ ಇರಲಿಲ್ಲ. ಚೆನ್ನಾಗಿತ್ತು, ಎಕ್ಸ್ಪ್ರೆಷನ್ ಎಲ್ಲ ಒಳ್ಳೆ ಚೆನ್ನಾಗಿತ್ತು. ಮತ್ತು ನೀವು ಇದು ಜೋಶ್ನಲ್ಲಿ ಕೆಲವು ಅಲ್ಪ ಪ್ರಾಣದಲ್ಲಿ ಮಹಾಪ್ರಾಣ ಹಾಕಿದ್ವಿ, ಆ ಥರ ಭಗ್ ಭಗ್ ಅಂತ ಆಗ್ತಾಯಿತ್ತು. ಕೆಲವು ಆ ಮಹಾಪ್ರಾಣವನ್ನು ಅಲ್ಪಪ್ರಾಣ ಯೂಸ್ ಮಾಡಿ ಸತ್ಯಾವತಾರ ಅಷ್ಟೇ ಆದ ಚಿಕ್ಕ ಚಿಕ್ಕ ಸಂಗತಿಗಳೆಲ್ಲ. ಬಟ್ ತುಂಬ ನೀಟಾಗಿ ಹಾಡಿರಿ. ಆಲ್ ದ ಬೆಸ್ಟ್. ಥ್ಯಾಂಕ್ ಯು ಸರ್. ಓಕೆ, ಸೊ ಅದೇ ರೀತಿ ಕದ್ರಿ ಮಣಿಕಾಂತ್ ಅವ್ರು ಏನು ಹೇಳ್ತಾರೆ ಕೇಳ ಬನ್ನಿ. ಸಂತೋಷ್ ಸರ್, ಅದೇ ರಾಜಗೋಪಾಲ್ ಸರ್ ಹೇಳಿದಾಗೆ ನನಗೆ ಮೇನ್ ಆಗಿರೋದು ಈ ಉಚ್ಚಾರದಲ್ಲಿ, ಅಂದರೆ ಹೃದಯ ಅಂದ್ರಿ, ಮತ್ತು ಅದು ಸತ್ಯಾವತಾರ ಆ ಥರ ಎಲ್ಲ ನೀಟಾಗಿ ಅದನ್ನು ಉಚ್ಚಾರಣೆ ಕರೆಕ್ಟಾಗಿರಬೇಕು. ಓಕೆ, ಆ್ಯಂಡ್ ಅಗೇನ್ ಯುವರ್ ಜೂನಿಯರ್ ಕೈಲಾಶ್ ಕೇರ್ ಅಂತಲೇ ಹೇಳ್ಬೋದು. ಬಟ್ ಪ್ರಾಕ್ಟೀಸ್ ಮಾಡಿ. ಬಟ್ ಈ ಥರ ಲಿರಿಕಲ್ ಮೀನಿಂಗ್, ಯಾಕಂದರೆ ಸ್ವಲ್ಪ ಅಲ್ಪಪ್ರಾಣ ಮಹಾಪ್ರಾಣಗಳು ಹಾಹುಗಳು ಎಲ್ಲ ಚೇಂಜ್ ಆದರೆ ಮೀನಿಂಗೇ ಚೇಂಜ್ ಆಗ್ಬೋದು. ಓಕೆ ಸರ್. ಈ ಸಾಂಗಲ್ಲಿ ಆ ಥರ ಏನಿಲ್ಲ, ಬಟ್ ತುಂಬ ಕಡೆ ಆ ಥರ ಆಗುತ್ತೆ. ಓಕೆ, ಸೊ ಕಾನ್ಸಂಟ್ರೇಟ್ ಆನ್ ದ್ಯಾಟ್. ಗುಡ್ ಲಕ್. ಓಕೆ ಸರ್, ಥ್ಯಾಂಕ್ ಯು ಸರ್. ಓಕೆ, ಸೊ ಕಮೆಂಟ್ಸ್ ಚೆನ್ನಾಗಿತ್ತು. ಪ್ರಾಣದ ಬಗ್ಗೆ ಸ್ವಲ್ಪ ಅಂದರೆ ಅಲ್ಪ ಸ್ವಲ್ಪ ಎಲ್ಲ ಕರೆಕ್ಟ್ ಮಾಡಿಕೊಂಡ್ರೆ ಪ್ರಾಣ ಸರಿ ಆಗುತ್ತೆ ಅಂತ ಅಷ್ಟೇ. ಸೊ ಎಂಜಾನಿದೆ ಈಗ ಓವರ್ ಆಲ್ ಕಮೆಂಟ್ಸ್ ಪಾಸಿಟಿವ್ ಎತ್ತಿಕೊಂಡೆ. ಸೊ ಏತ್ ಖುಷಿ ಆನೆ ಮಸ್ತ್ ಖುಷಿ ಮಸ್ತ್ ಮಾಡಿ ಏತೊಂಜಿ ತೋಜ ಉಂಡು ಏತೊಂಜಿ ಏತ ಯಾನೊಂಜಿ ಎಕ್ಸ್ಪೆಕ್ಟ್ ಮಂತಿತ್ತೆ ಅಂಡ್ಲ ತೊಂದರೆ ಜಂದ ಬೈತ ಬಟ್ ಕಮ್ಮಿ ಎಕ್ಸ್ಪೆಕ್ಟ್ ಮಲ್ಲಿತ್ತಾರ ಜಾಸ್ತಿ ಮಲ್ಲಿತ್ತಾರ ಅಂಚತ್ ಎಂಕಾತ್ ಸ್ಯಾಟಿಸ್ಫ್ಯಾಕ್ಷನ್ ಇಜ್ಜಂಡಿ ಅನ್ನ ಸಿಂಗಿಂಗ್ ಐಟ್ ಅಂಡ ಕಮೆಂಟ್ಸ್ ತಿಕ್ಕಿನ ಹಿಡಿದು ಬುಕ್ ಎಂಕ ಒಂಜಿ ಕರೆಕ್ಟ್ ಗೊತ್ತಾಣೋ ಎಡ್ಡ ಬಂತು ಮಾರೆ ಅವನು ನಿತ್ತಾಣ. ಎನಿವೇಸ್ ವಿಶ್ ಯು ಆಲ್ ದಿ ಬೆಸ್ಟ್. ಆ್ಯಂಡ್ ಲಾಸ್ಟ್ ಟೈಮ್ ನಾನು ದಾದನ ವಿಷಯ ಬಂದಿದ್ದಾನೆ ಪೊಣ್ಣು ನಂಬರ್ ಕೇನ್ವರ್ ಎಜ್ಜಾನ್ ಅಪ್ಪ ಮದ್ಮೇನ ವಿಷಯ ಬಂತಿದ್ದಾರೆ. ಮದ್ಮೆ 4 ವರ್ಷ ಅನ್ನೋದು ಬಗ್ಗೆ ಗೊತ್ತಾಯ್ತು ನಿಂಗೆ ಕತೆ ಬಂತು ಇರ್ ಹೋಯ್ವಾಗ ಅನ್ನಿ ಸ್ಟೇಜ್ ಬಂಡ ಬಗ್ಗೆ ಗೊತ್ತಾಣದ್ ಬಂಗ ಆಪಣದೆ
ಎನಿವೇಸ್ ವಿಶ್ ಯು ಆಲ್ ದಿ ಬೆಸ್ಟ್. ಇಟ್ ವೈಫ್ ಫುಲ್ ಸಪೋರ್ಟ್ ಎಂಜ ಖಂಡಿತ ಖಂಡಿತ ಫುಲ್ ಸಪೋರ್ಟ್ ಮಾತೆಲ್ಲ ಸಪೋರ್ಟ್ ಮಾಡ್ತಾರೆ. ಈ ರೇಂಜ್ ಕಲ್ಕದ ಮಾತು ಪ್ರಾಕ್ಟೀಸ್ ಮಾಡ್ಕೊಂಡು ನೆನಪಿಸಿರ್ದಲ್ಲ ಜಿ ಜಿ ಅಭ್ಯಾಸ ನನ್ನ ಕಲ್ಕಲೆ ಅಂತ ಬೇರೆ ಅಭ್ಯಾಸ. ಥ್ಯಾಂಕ್ ಯು ಸೋ ಮಚ್. ವಿಶ್ ಯು ಆಲ್ ದಿ ಬೆಸ್ಟ್. ಓಕೆ, ಸೂಪರ್ ಆಗಿರುವಂಥ ಹಾಡು. ತುಂಬಾನೇ ಸಂತೋಷದಿಂದ ಸಂತೋಷ್ ಅವರು ಹೋದರು. ಸೊ ನಿಮಗೂ ಇನ್ನಷ್ಟು ಸಂತೋಷ ಹಾಡಿನ ಮುಖೇನ ಸಿಗುತ್ತೆ. ಬಟ್ ಇಟ್ಸ್ ಟೈಮ್ ಫಾರ್ ಅ ಶಾರ್ಟ್ ಕಮರ್ಷಿಯಲ್ ಬ್ರೇಕ್. ಟೇಕ್ ಅ ಬ್ರೇಕ್ ಆ್ಯಂಡ್ ಡೂ ಕಮ್ ಬ್ಯಾಕ್. ನಮ್ಮ ಸೂಪರ್ ಸಿಂಗರ್ ವಿರಾಮದ ನಂತರ ನಿಮ್ಮ ಪ್ರೀತಿಯ ಕಾರ್ಯಕ್ರಮ ದ್ಯಾಟ್ ಈಸ್ ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಸೂಪರ್ ಸಿಂಗರ್ ಪವರ್ಡ್ ಬೈ ಸಂತೋಷ್ 2 ಸ್ಟಾರ್ ಬಾಯ್ಲ್ಡ್ ರೈಸ್. ಈ ಒಂದು ಕಾರ್ಯಕ್ರಮಕ್ಕೆ ಮತ್ತೆ ಆತ್ಮೀಯವಾದಂತಹ ಸ್ವಾಗತ. 2 ಸೂಪರ್ ಆಗಿರುವಂತಹ ಪರ್ಫಾರ್ಮೆನ್ಸ್, ಇನ್ನೊಬ್ಬರು ಸೂಪರ್ ಪರ್ಫಾರ್ಮೆನ್ಸ್ ಕೊಡೋದಕ್ಕೆ ರೆಡಿ ಆಗಿದ್ದಾರೆ. ಸೊ ಕಳೆದ ರೌಂಡಲ್ಲಿ ಒಳ್ಳೆಯ ಕಮೆಂಟ್ ಸಿಕ್ಕಿತ್ತು. ಇಲ್ಲಿ ಹೇಗೆ ಹಾಡ್ತಾರೆ ಆ್ಯಂಡ್ ಯಾವ ರೀತಿಯ ಕಮೆಂಟ್ ಸಿಗುತ್ತೆ ಅದಕ್ಕೆ ಅವರು ಹಾಡಿನ ಮುಖೇನ ಉತ್ತರ ಕೊಡಬೇಕು. ಸೊ ಸಾತ್ವಿಕ್ ಅವರು ಬರ್ತಾ ಇದ್ದಾರೆ. ಸಾತ್ವಿಕ್ ಅವರಿಗೆ ಜೋರಾಗಿರುವಂತಹ ಚಪ್ಪಾಳೆಯೊಂದಿಗೆ ಅವರನ್ನು ವೆಲ್ಕಮ್ ಮಾಡಿ. ಸೊ ಪ್ಲೀಸ್ ವೆಲ್ಕಮ್ ಸಾತ್ವಿಕ್ ಆನ್ ದ ಸ್ಟೇಜ್. ಎಲ್ಲಿದೆ ನಲ್ಲೇ ಹೋಗುವೆ ಎಲ್ಲೇ ನಿನ್ನಿದೆ ಕಲ್ಲೇ ಒಲವಿನ ನಾನಿನ್ನ ಕರೆದೆ ಬಾಳಲಿ ಕಂಡ ಭಾವದ ಬೆಳಕೆ ಬಾಳಲಿ ಕಂಡ ಭಾವದ ಬೆಳಕೆ ಪ್ರೀತಿಗೆ ಎಲ್ಲೇ ಎಲ್ಲಿದೆ ನಲ್ಲೇ ಹೋಗುವೆ ಎಲ್ಲೇ ನಿನ್ನಿದೆ ಕಲ್ಲೇ ಒಲವಿನ ನಾನಿನ್ನ ಕರೆದೆ ಬಾಳಲಿ ಕಂಡ ಭಾವದ ಬೆಳಕೆ ಬಾಳಲಿ ಕಂಡ ಭಾವದ ಬೆಳಕೆ ಪ್ರೀತಿಗೆ ಎಲ್ಲೇ ಎಲ್ಲಿದೆ ನಲ್ಲೇ ಹೋಗುವೆ ಎಲ್ಲೇ ನಿನ್ನಿದೆ ಕಲ್ಲೇ. ಮೋಹವ ತೋರಿ ಮಿಂಚುತ್ತ ಬಂದೆ ಮಾಯದ ಗಾಯ ಮೂಡಿಸಿದೆ ಕಾವ್ಯದ ಸೆಲೆಗೆ ಕನ್ನಿಕೆಯಾದೆ ಮಂಜಿನ ಹಾಗೆ ನೀ ಸುಳಿದೆ ಮೋಹವ ತೋರಿ ಮಿಂಚುತ್ತ ಬಂದೆ ಮಾಯದ ಗಾಯ ಮೂಡಿಸಿದೆ ಕಾವ್ಯದ ಸೆಲೆಗೆ ಕನ್ನಿಕೆಯಾದೆ ಮಂಜಿನ ಹಾಗೆ ನೀ ಸುಳಿದೆ ಕೊದಡುವ ಕನಸಿದು ರೂಪವೇ ನೋವು ನೀ ನೀಡುವೆ ಕದಡುವ ಕನಸಿದು ರೂಪವೇ ನೋವು ನೀ ನೀಡುವೆ ಪ್ರೀತಿಗೆ ಎಲ್ಲೇ ಎಲ್ಲಿದೆ ನಲ್ಲೇ ಹೋಗುವೆ ಎಲ್ಲೇ ನಿನ್ನಿದೆ ಕಲ್ಲೇ. ದಾಹವ ತುಂಬಿ ದೂರವೇ ನಿಂತೆ ದಾರಿಗ ನನ್ನ ನೀದಣಿಸಿ ಪ್ರೇಮದ ಕಾವೆ ಕಾಮದ ಹೂವೆ ಕಾಡುವುದೇಕೆ ಆವರಿಸಿ ದಾಹವ ತುಂಬಿ ದೂರವೇ ನಿಂತೆ ದಾರಿಗ ನನ್ನ ನೀದಳಿಸಿ ಪ್ರೇಮದ ಕಾವೆ ಕಾಮದ ಹೂವೆ ಕಾಡುವುದೇಕೆ ಆವರಿಸಿ ಕೊರಗುವ ಮನಸ್ಸಿದು ಪಾಡಿದೆ ಬಾಳು ಬೆಂಡಾಗಿದೆ ಕೊರಗುವ ಮನಸ್ಸಿದು ಪಾಡಿದೆ
ಓಕೆ, ಅಡ್ಡಿಪೊಳಿಯಾയിരുന്നു കേട്ടോ. ಸೊ ಐ ಆ್ಯಕ್ಚುಲಿ ಎಂಜಾಯ್ಡ್ ಇಟ್. ಇಟ್ ವಾಸ್ ಫಾರ್ ಮೀ ಇಟ್ ವಾಸ್ ನೈಸ್. ಸೊ ಅವ್ರದ್ದು ನಾವು ಹೇಳೋಕ್ಕಾಗಲ್ಲ, ಅವ್ರದ್ದು ಬೇರೆನೇ ಲೆವೆಲ್ ಇರುತ್ತೆ. ಸೊ ನಿಮಗೆ ಹೇಗೆ ಅನ್ನಿಸ್ತು? ಖುಷಿನಾ, ನೀವು ಫುಲ್ ಇನ್ವಾಲ್ವ್ ಆಗಿ ಆಡ್ತಾ ಇದ್ರಿ. ಸೊ ಹೆಂಗೆ ಅನ್ನಿಸ್ತು ನಿಮಗೆ? ಹೌದು, ಗೊತ್ತಿಲ್ಲ ಸರ್, ಹೇಳಬೇಕು ಹೇಗೆ. ಓಕೆ, ನೀವು ಮಾತಾಡುವಾಗ ಮಲಯಾಳಂ ಕನ್ನಡ ಅಂತ ಗೊತ್ತಾಗುತ್ತೆ, ಬಟ್ ಹಾಡುವಾಗ ಇಟ್ ವಾಸ್ ಪರ್ಫೆಕ್ಟ್ ಕನ್ನಡ ಆ್ಯಕ್ಚುಲಿ. Thank you. ಸೊ ನಮ್ಮ ಸರ್ ಏನು ಹೇಳ್ತಾರೆ ಕೇಳೋ ಬನ್ನಿ. ಎಸ್ ಸರ್. ಕಾಯ್ತಾ ಇದ್ದೀರಲ್ವಾ? Yes, sir. ಸೊ ಆಲ್ ದಿ ಬೆಸ್ಟ್. ಥ್ಯಾಂಕ್ ಯು ಸರ್. ಗುರು ಸರ್ ಹೇಳಿ, ಹೇಗಿತ್ತು? Satvik, ಎಸ್ ಸರ್. see, one thing I have to congratulate you because Kannada ಬರ್ದೆ ಕನ್ನಡ ಲಿರಿಕ್ಸನ್ನು ಇಷ್ಟು ಬೈ ಹಾರ್ಟ್ ಮಾಡಿ ಅದು ಸಾಧಾರಣ ಲೆವೆಲ್ ಚೆನ್ನಾಗಿ ಹಾಡಿದೀಯಾ. ಥ್ಯಾಂಕ್ ಯು. ಸೊ that's a real tough job for a non-Kannadiga to learn a Kannada song and then remember it. ಎಸ್. And of course, for your voice, it sounds really good. ಥ್ಯಾಂಕ್ ಯು ಸರ್. Negatives, I felt you could have upped the pitch a little bit because I felt it was too low. Those things were a little too low for you. You had still more range in the higher side. I think about one semitone or two semitones higher would have done much better. That's what I felt. And of course, you certainly felt okay. You got the potential of doing better in this song. Okay. But of course, getting to know a song, learn a song and singing without seeing the lyrics, a foreign language for you is a good job. ಥ್ಯಾಂಕ್ ಯು ಸರ್. Good, ma. ഓക്കെ, സോ ഹാപ്പി ആണോ? എസ്. ഹാപ്പിയാണ്, 50% ഹാപ്പിയാണ്. അതെ. ഇനൊരു 50% കമന്റ്സിലൂടെ വന്നാൽ ശരിയാവും. ಫುಲ್ ಹ್ಯಾಪಿയാണ്, ಅದೇ 100%. ಓಕೆ, ಮನೋಹರ್ ಸರ್ ಹೇಗಿತ್ತು? ತುಂಬ ಕಷ್ಟ ಇದೆಪ್ಪ ನಮಗೆ. ಎಲ್ಲ ಚೆನ್ನಾಗಿ ಆಡ್ತಾ ಇದ್ದೀರಾ, ಭಾಳ ಕಷ್ಟ ಇದೆ ಜಡ್ಜ್ ಮಾಡೋದು. ಚೆನ್ನಾಗಿ ಆಡಿದಿರಿ, ಒಳ್ಳೆ ವಾಯ್ಸ್ ಇದೆ. ಥ್ಯಾಂಕ್ ಯು ಸರ್. ಇನ್ನು ಸ್ವಲ್ಪ ಸ್ವರ ಪ್ರಾಕ್ಟೀಸ್ ಮಾಡಿದ್ರೆ ನಿಮಗೆ ಆ ಪಲಕುಗಳು, ಗಮಕಗಳು, ಸಂಗತಿಗಳು ಇನ್ನೂ ಚೆನ್ನಾಗಿ ಬರುತ್ತೆ. ಓಕೆ ಸರ್. ಪ್ರಾಕ್ಟೀಸ್ ಮಾಡಿ. ಓಕೆ. ಕಲಿತಾ ಇದ್ದೀರಾ ಮ್ಯೂಸಿಕ್ಕು? ಹಾಂ. ಓಕೆ, ಗುಡ್, ಆಲ್ ದಿ ಬೆಸ್ಟ್. ಥ್ಯಾಂಕ್ ಯು ಸರ್. ಓಕೆ, ಒಳ್ಳೆ ಕಮೆಂಟೇ ಸಿಕ್ತು. ಸೊ ಒಂದು ಕ್ವೆಶನ್, ನೀವು ಕನ್ನಡ ಅಷ್ಟು ಬರಲ್ಲ ನಿಮಗೆ ಅಲ್ವಾ? ಹೌದು, ಇಫ್ ಐ ಆಮ್ ನಾಟ್ ರಾಂಗ್. ಯಾ. ಹೌದು. ಸೊ ಬೇಸಿಕಲಿ ಫ್ರಮ್ ಕೇರಳ. ಸೊ ಯಾರದ್ರ ಈ ಕನ್ನಡ ಡೌಟ್ಸ್ ಎಲ್ಲ ಬಂದ್ರೆ ಯಾರದ್ರ ಜಾಸ್ತಿ ಕೇಳ್ತೀರಾ? ಸೊ ಬೇಸಿಕ್ಲಿ ಅಪ್ಪ ಅಮ್ಮದೇನು ಕನ್ನಡ, ದೇ ಹ್ಯಾವ್ ಲರ್ನ್ ಕನ್ನಡ ಮೀಡಿಯಂ ಆ್ಯಕ್ಚುಲಿ. Okay. ಬಟ್ ದೆನ್ ಫಾರ್ ಅಸ್ ವಿ ವರ್ ಆಲ್ ಅಬ್ರಾಡ್, ಸೊ ವಿ ಡೋಂಟ್ ನೋ ಕನ್ನಡ. ಆಫ್ಟರ್ ಕಮಿಂಗ್ ಹಿಯರ್ ನಾವು ಜಸ್ಟ್ ವಾಟ್ ಯು ಸೇ learning Tulu, Kannada. Sometimes it gets mixed also when I speak with people. Yeah. ಎಂತ ಮಲ್ಪನೆ ಈ ಥರ ಎಲ್ಲ ಬರುತ್ತೆ ಅಲ್ಲ, ನೋ ಪ್ರಾಬ್ಲಮ್. ಬಟ್ ಎಲ್ಲಿ ಹುಟ್ಟಿದ್ದು ಆ್ಯಕ್ಚುಲಿ? ವೆರಿ ಬ್ರಾಡ್ ಅಪ್ ಆ್ಯಕ್ಚುಲಿ in UAE. ಓಕೆ. ಶಾರ್ಜಾ. ಸೊ ಕೇರಳದಲ್ಲಿ ಹುಟ್ಟಿ ಯು ಎ ನಲ್ಲಿ ಬೆಳೆದು ಮತ್ತೆ ಮಂಗಳೂರಿಗೆ ಬಂದಿದ್ದಾರೆ. ಸೊ ಒಳ್ಳೆ ಕಮೆಂಟ್ ಸಿಕ್ತು. ವಿಶ್ ಯು ಆಲ್ ದ ವೆರಿ ಬೆಸ್ಟ್. ಆ್ಯಂಡ್ ಇವತ್ತು ಒಳ್ಳೆ ಹಾಡು ಉಂಟು ಆ್ಯಂಡ್ ಒಳ್ಳೆ ಕಮೆಂಟ್ ಉಂಟು, ಒಳ್ಳೆ ನೀವು ಉಂಟು, ಒಳ್ಳೆ ನಾವು ಉಂಟು. ವಿಶ್ ಯು ಆಲ್ ದ ಬೆಸ್ಟ್ ಫಾರ್ ದ ನೆಕ್ಸ್ಟ್ ರೌಂಡ್. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸೋ ಮಚ್. ಓಕೆ, ತುಂಬ 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 ಅದ್ಭುತವಾದಂತಹ ಒಂದು ಎಪಿಸೋಡ್ ಅಂತ ಹೇಳ್ಬೋದು. ಯಾಕೆ ಅಂತಂದರೆ ಇಲ್ಲಿ ಹಾಡುಗಾರರಿಗೆ ಆ್ಯಂಡ್ ಆ್ಯಂಕರ್ಗೆ ಅಷ್ಟೇ ಕೆಲಸ ಇದ್ದಿದ್ದು. ನಮ್ಮ ಜಡ್ಜಸ್ ಸೂಪರ್ ಆಗಿದೆ, ಏನು ಹೇಳೋದು ಅಂತ ಅವರ ಕೆಲಸ ಈಸಿ ಆಗ್ತಾ ಇತ್ತು ಬಿಕಾಸ್ ಆಫ್ ವಂಡರ್ಫುಲ್ ಸಿಂಗಿಂಗ್. ತುಂಬ ಖುಷಿ ಆಗುತ್ತೆ ಇಂತಹ ಹಾಡುಗಾರರಿಗೆ ಒಂದು ಉತ್ತಮವಾದಂತಹ ವೇದಿಕೆಯನ್ನು ನಾವು ಕೊಡ್ತಾ ಇದ್ದೀವಿ ಅಂತ. ಎಲ್ಲ ಕ್ರೆಡಿಟ್ ಹೋಗಬೇಕಾಗಿರುವಂಥದ್ದು ನಮ್ಮ ಟಿವಿಗೆ. ಯಾಕೆ ಅಂತಂದರೆ ಇಂತಹ ಒಂದು ಅದ್ಭುತವಾಗಿರುವಂತಹ ವೇದಿಕೆಯನ್ನು ಹಾಡುಗಾರರಿಗೆ ನೀಡ್ತಾ ಇದೆ. ಸೊ ಭಾವಗೀತೆಯ ರೌಂಡ್ ಆಗಿತ್ತು ಆ್ಯಂಡ್ ಇವತ್ತಿನ ಎಪಿಸೋಡ್ನ ಮುಖೇನ ಭಾವಗೀತೆಯ ರೌಂಡ್ ಏನಿದೆ, ಸೆಮಿಫೈನಾಲೆಯ ಭಾವಗೀತೆಯ ರೌಂಡ್ ಇಲ್ಲಿಗೆ ಮುಕ್ತಾಯವಾಗ್ತಾ ಇದೆ. ಮುಂದಿನ ಎಪಿಸೋಡ್ನಲ್ಲಿ ಇನ್ನೊಂದು ರೌಂಡ್ ಜೊತೆಗೆ ಮತ್ತೆ ಭೇಟಿಯಾಗೋಣ. ಅಲ್ಲಿ ತನಕ ನೀವೇನು ಮಾಡಬೇಕು, ಮತ್ತೆ ಮತ್ತೆ ರಿಪೀಟ್ ಟೆಲಿಕಾಸ್ಟ್ ಆದಾಗ ಮತ್ತೆ ಮತ್ತೆ ನೋಡಿ ಬ್ಯೂಟಿಫುಲ್ ಆಗಿರುವಂತಹ ಹಾಡುಗಳನ್ನು ಮತ್ತೆ ಮತ್ತೆ ಕೇಳಿ. ಮುಂದಿನ ಸಂಚಿಕೆಯಲ್ಲಿ ಮತ್ತೆ ಸಿಗೋಣ. ಅಲ್ಲಿ ತನಕ ನೋಡ್ತಾ ಇರಿ ಆ್ಯಂಡ್ ಕೇಳ್ತಾ ಇರಿ ನಮ್ಮ ಟಿವಿ. ಥ್ಯಾಂಕ್ ಯು ಸೋ ಮಚ್. ನಮ್ಮ ಸೂಪರ್ ಸಿಂಗರ್ Sun Premium Super Singer, title sponsored by Sun Premium Refined Sunflower Oil, powered by Santosh Rice Mills 2-star boiled rice. Shining partner Shashi Soap, co-sponsored by Rohan Corporation, Arogyada Paravase Amrit None, Purnima Silks Karkala, Shakuntala Herbal Hair Tone, Prime Masalas, Srinivas Hospital, a unit of Srinivas Institute of Medical Science, Mukka Mangalore, Smarnika Kalsankodupi, Akshaya Kitchen Equipments, Citadel Developers.